Hi guys, welcome back to my YouTube channel. ಯಾನಿಕ್ಲೆನ ಮೋಕೆದ ಅಂಕಿತ ಬಿರ್ವಾಜ ನಲ್ಲ ಏರ್ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಂತಿಜರ ಆಯ್ನದ್ದು ಬೇಗ ಸಬ್ಸ್ಕ್ರೈಬ್ ಮನ್ಪುಲೆ. ಯಾನಿನಿ ಪುತ್ತೂರು ಸಸ್ಯಮೇಳ ಅವನುಂಡು ಅಡೆಗ್ ಬೋಂದುಲ್ಲೆ ಎಂಚೊಂಡು ನಿಕ್ಲೆಗ್ ಮಾತು ತೊಯ್ಪವೆ ಫುಲ್ ವಿಡಿಯೋ ತೂಲೆ ಅಂಚನೆ ಇಷ್ಟ ಅಂಡ ಲೈಕ್ ಮನ್ಪುಲೆ ಕಮೆಂಟ್ ಮನ್ಪುಲೆ ಅಂಚನೆ ಶೇರ್ ಮನ್ಪುಲೆ ಒಂದು ಕಿಲ್ಲೆ ಮೈದಾನ ನಡತೊಂದುಂಡು ಬಲೆ ಪೋಯಿ ಎಂಚೊಂಡು ತೂಕ.
ಬೀಜ ಬಂದಿಲ್ಲ. ಸೊ ನಮ್ಮ ಔಷಧಿ ಮತ್ತು ಬೀಜಗಳು ಮುಚ್ಚಿಟ್ಕೊಳ್ಳಿ ಇಟ್ಕೊಳ್ಳಿ. ಇಲ್ಲ ಅಂತ ಹಾಗೆ ಬೆಳಿಗ್ಗೆ ಆದ ತಕ್ಷಣ ಲೆಮನ್ ರೈಸ್ ಮಟನ್ ಫ್ರೈ ಚಿಕನ್ ಫ್ರೈ ಹಾಕೊಂಡು ದಯವಿಟ್ಟು ಮುಂದೆ ಬರೋ ಪ್ಲೀಸ್ ಓವರ್ ವೈಫೈ ಕಂಪ್ನಿಗೆ ಹತ್ರ ಬರೋದು ನೋಡಿ ಹೇಗಿರ್ಬೇಕಮ್ಮ ಹೆಂಡತಿ ಆಗಬೇಕು ಅಂತ ಇದು ತುಂಬ ಈಸಿ, ಟೂ ಈಸಿ. ಮೇಡಮ್ ಒಂದು ನಿಮಿಷ ಮೇಡಮ್ ಕ್ಲಾಸ್ ಮುಗಿಲಿಲ್ಲ, ಅದು ಕ್ಲಾಸ್ ಮುಗಿಲಿಲ್ಲ ನೋಡಿ. ತಗೊಂಡು ತೆಗೆದ್ಬಿಟ್ಟು ನೋಡಿ, ತೊಂದರೆ ಇಲ್ಲ, ಅರ್ಧ ಗಂಟೆ ನೋಡಿ, ನೋ ಪ್ರಾಬ್ಲಮ್. ಸರಿಯಾಗಿ ನೋಡಿ ಅತ್ತಾದ್ಮೇಲೆ ಕೊಂಡು ಹೋಗಿ ಆಯ್ತಾ. ಇದ್ರ ಒಳಭಾಗದಲ್ಲಿ ಹಾಗೆ ತಗೊಂಡು ಫೇಸ್ಬುಕ್ ಹಾಕ್ಬೇಕು ಆಯ್ತಾ. ಫೇಸ್ಬುಕ್ಕಲ್ಲಿ ಹಾಕಿ ನೋಡಿ. ಬೀಜಗಳೆಲ್ಲ ಬೀಜ ರಸ ಬೇರೆ ಬೇರೆ ಮಾಡುತ್ತೆ, ಕಂಪೇರ್ ಜ್ಯೂಸ್ ಇಂಟುತ್ತೆ ಆಯ್ತಾ. ಈಗ ಸಣ್ಣ ಮಗಳು ಬನ್ನಿ ಒಂದು ನಿಮಿಷ ಕ್ವಿಕ್ ಕಮ್ಮಿ ನೋಡಿ. ಸಣ್ಣ ಪುಟ್ಟ ಮಕ್ಕಳು ಬಂದರೆ ಅವರಿಗೆ ಆರೆಂಜ್ ಗೇಟ್ ಓಪನ್ ಮಾಡು. ಓಪನ್ ದಿ ಮೌತ್. ಫಸ್ಟ್ ಆ್ಯಂಡ್ ಫೈನ್ ಜ್ಯೂಸ್. ಬೀಜ ಇದೆ ಮಗ, ಸೀಡ್ಸ್ ಇದೆಯಾ, ಬೀಜ ಇದೆಯಾ? ಹಾಂ ಇದ್ರು ಹೇಳಬೇಡ. ಹಾಂ ಜ್ಯೂಸ್ ಕೊಡಿಸಿದೆ ನಾನು. ಅದು ಏನ್ ಮೆಥಡಮ್ಮ. ಇದ್ರ ಬೆಲೆ 50 ರೂಪಾಯಿಗೆ 50 rupees ಫಾರ್ 2 ನೋಡ್ಬೋದು. ಈಗ ಅರ್ಧ ಗಂಟೆ ನೋಡಿ ಏನು ಪ್ರಾಬ್ಲಮ್ ನೋಡಿ. ತಿರುಗಿಸಿರಿ, ಹಿಂಡಿರಿ, ಕುಡಿಯಿರಿ, ಕುಡಿಸಿರಿ. ಬೀಜ ಒಳಗಡೆ ರಸ ಹೊರಗಡೆ.